ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಜನನದ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವಿಂದು ಕ್ರಿಸ್ಮಸ್ ಹಬ್ಬದ ಹಾಡುಗಳನ್ನು ಕೇಳಲಿಕ್ಕಿದ್ದೇವೆ. ಈ ಹಾಡುಗಳನ್ನು ಕೇಳಿ ಆನಂದಿಸೋಣ ಮತ್ತು ಅದರಲ್ಲಿ ಸಿಗುವಂಥ ಸಂದೇಶವನ್ನು ಆಸ್ವಾದಿಸೋಣ. ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದೇನೆ. ನಾನು ವಾಲ್ಸ್ಟನ್ ದೇಸ ಶಂಕರ್ಪುರ. ನಾನು ವೃತ್ತಿಪರ ಕಾರ್ಯಕ್ರಮ ನಿರ್ವಾಹಕನಾಗಿದ್ದೇನೆ. ಬನ್ನಿ, ಮುಂದಿನ ಹಾಡುಗಳನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ವರ್ಷಕ್ಕೊಮ್ಮೆ ಕ್ರಿಸ್ಮಸ್ ಬರುತ್ತೆ. ಚಳಿಗಾಲ ಆರಂಭವಾಗಿದೆ. ಸ್ವಲ್ಪ ಚುಮು ಚಳಿ ಇದೆ. ಈ ಚಳಿಯ ಹೊತ್ತಿಗೆ ಅನುಭವಕ್ಕೆ ಬರುವುದೇ ಕ್ರಿಸ್ಮಸ್ ಹಬ್ಬ. ಡಿಸೆಂಬರ್ 25ರಂದು ಯೇಸು ಕ್ರಿಸ್ತನ ಜನನವನ್ನು ಜಗತ್ತಿಗೆ ಸಾರುವಂಥ ಹಬ್ಬ ಅದು ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬ ಎನ್ನುವಂಥದ್ದು ಶಾಂತಿಯ ಸಂಕೇತ. ಶಾಂತಿ ಸೌಹಾರ್ದತೆಯನ್ನು, ಪರಸ್ಪರ ಮಾನವ ಕುಲದೊಳಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸುವ ಹಬ್ಬ ಅದು ಕ್ರಿಸ್ಮಸ್ ಹಬ್ಬ. ಇದು ಕೆಲವು ವರ್ಷಗಳ ಹಿಂದೆ ಬರೀ ಕ್ರಿಸ್ಮಸ್ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಕಥೋಲಿಕ ಧರ್ಮದವರು ಮಾತ್ರ
ಸಂಭ್ರಮದಿಂದ ಆಚರಿಸುವಂಥ ಪದ್ಧತಿ ಇದ್ದಿರಬಹುದು. ಆದರೆ ಇವತ್ತು ಇದು ಇಡೀ ಜಗತ್ತಿಗೆ ಶಾಂತಿ ಸೌಹಾರ್ದತೆಯನ್ನು ಹಬ್ಬವಾಗಿ ಎಲ್ಲ ವರ್ಗದವರು ಕೂಡ ಸಂತಸ ಪಡುವಂಥ ಮತ್ತು ಆಚರಿಸುವಂಥ ಒಂದು ಸಂಭ್ರಮದ ಹಬ್ಬವಾಗಿ ಈಗ ಮೂಡಿ ಬರ್ತಾ ಇದೆ. ಈ ಕ್ರಿಸ್ಮಸ್ ಎನ್ನುವಂಥದ್ದು ಯೇಸು ಕ್ರಿಸ್ತನ ಜನನದೊಂದಿಗೆ ಸುಮಾರು 300 ವರ್ಷಗಳ ತರುವಾಯ, ಅಂದರೆ ಸರಿಸುಮಾರು 366ನೇ ಇಸವಿಯ ಬಳಿಕ ಅಂತ ಹೇಳ್ಬೋದು, ಕ್ರಿಸ್ಮಸ್ ಹಬ್ಬದ ಆಚರಣೆ ರೋಮ್ನಲ್ಲಿ ಪ್ರಥಮ ರೋಮನ್ ಕ್ಯಾಥಲಿಕ್ ದೊರೆ ಕಾನ್ಸ್ಟಂಟೈನ್ ಎನ್ನುವರು ಆರಂಭಿಸಿದ್ದು ಎನ್ನುವ ಮಾಹಿತಿ ಇದೆ. ಅಲ್ಲಿಂದ ನಿರಂತರವಾಗಿ ಈ ಕ್ರಿಸ್ಮಸ್ ಹಬ್ಬ ಆಚರಣೆ ಆಗ್ತಾ ಬಂದಿದೆ. ಇವತ್ತು ಡಿಸೆಂಬರ್ 1 ಅಂದರೆ ಡಿಸೆಂಬರ್ ತಿಂಗಳು ಆರಂಭವಾದ ಕ್ಷಣವೇ ಎಲ್ಲರಲ್ಲೂ ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣ ಮತ್ತು ಸಂತಸ ಮನೆ ಮಾಡ್ತದೆ. ಮತ್ತು ಅಲ್ಲಿಂದಲೇ ಈ ಶಾಂತಿ ಸೂಸುವ ಅಥವಾ ಶಾಂತಿಯನ್ನು ಸೂಚಿಸುವ ಅಥವಾ ಈ ಪರಿಸರದಲ್ಲಿ, ಈ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಇರಲಿ ಎನ್ನುವಂಥ ಆಶಯದೊಂದಿಗೆ ಎಲ್ಲರೂ ಹಬ್ಬದ ಸಡಗರಕ್ಕಾಗಿ ತಯಾರಿ ನಡೆಸ್ತಾರೆ, ಸಿದ್ಧತೆ ನಡೆಸ್ತಾರೆ. ವೀಕ್ಷಕರೇ, ಹಾಗಾದರೆ ನಾವೊಂದು ಕ್ರಿಸ್ಮಸ್ ಹಾಡನ್ನು ಕೇಳಿ ಬರೋಣ. Happy birthday, Jesus.
ಕ್ರಿಸ್ಮಸ್ ಹಬ್ಬಕ್ಕೆ ಪೂರಕವಾಗಿ ಕ್ರಿಸ್ಮಸ್ ಹಾಡುಗಳು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಇದು ಯಾವಾಗದಿಂದ ಪ್ರಾರಂಭವಾಗಿದೆ ಎನ್ನುವಂಥ ನಿಖರ ಮಾಹಿತಿ ನನ್ನಲ್ಲಿಲ್ಲ. ಆದರೂ ಪಾದ್ರಿ ಸೈಂಟ್ ಫ್ರಾನ್ಸಿಸ್ ಎನ್ನುವರು ಈ ಕ್ರಿಸ್ಮಸ್ ಹಾಡುಗಳಿಗೆ ನಾವೇನು ಕ್ಯಾರಲ್ಸ್ ಅಂತ ಕರೀತೇವೆ, ಅದಕ್ಕೆ ಒಂದು ನವರೂಪವನ್ನು, ಒಂದು ಹೊಸ ಚೈತನ್ಯವನ್ನು ಮತ್ತು ಹೊಸ ರೂಪ ಅಂತ ಹೇಳ್ತೇವೆ, ಅದನ್ನು ಕೊಟ್ಟು ಅಲ್ಲಿಂದ ಅದು ಪ್ರಚಲಿತವಾಗಿ ಇವತ್ತು ಜಗತ್ ಪ್ರಸಿದ್ಧವಾಗಿವೆ. ಇವತ್ತು ಕ್ರಿಸ್ಮಸ್ ಅಂತ ಹೇಳಿದರೆ ಅದರ ಜೊತೆಗೆ ಕೆಲವು ವಿಚಾರಗಳು ಹೊಂದಿಕೊಂಡೇ ಇವೆ. ಅದು ಕ್ರಿಸ್ಮಸ್ನ ಹಾಡುಗಳು, ಕ್ಯಾರಲ್ಸ್ ಇರ್ಬೋದು, ಕ್ರಿಸ್ಮಸ್ ಟ್ರೀ ಇರ್ಬೋದು, ಕ್ರಿಸ್ಮಸ್ ಕೇಕ್ ಇರ್ಬೋದು, ಕ್ರಿಸ್ಮಸ್ನ ಮೊದಲ ದಿನ ನಾವು ತಯಾರಿಸುವಂಥ ವಿವಿಧ ಭಕ್ಷ್ಯಗಳು ಅಥವಾ ಸಿಹಿ ತಿಂಡಿಗಳು, ಕುಸುವಾರಿ ಇರ್ಬೋದು, ಮತ್ತು ಕ್ರಿಸ್ಮಸ್ ಹಬ್ಬ ಇದೆಲ್ಲ ಜೊತೆಯಾಗಿ, ಮತ್ತು ಕ್ರಿಸ್ಮಸ್ ಗೋಧಲಿ ತಯಾರಿ ಕೂಡ, ಹೀಗೆ ಇದರ ಜೊತೆಯಾಗಿ ಇದು ಕ್ರಿಸ್ಮಸ್ ಜೊತೆಗೆ ಹೋಗ್ತದೆ. ನೋಡಿ, ಕ್ರಿಸ್ಮಸ್ನೊಟ್ಟಿಗೆ 5-6 ಅಂಶಗಳು ಹೊಂದಿಕೊಂಡೇ ಇವೆ. ಅಂದರೆ ಕ್ರಿಸ್ಮಸ್ನ ಸಂಭ್ರಮ ಎಷ್ಟಿದೆ ಅಂತ ನೋಡಿ. ಈಗ ನಾನು ಹೇಳಿದ ಹಾಗೆ ಡಿಸೆಂಬರ್ 25ಕ್ಕೆ ನಾವು ಕ್ರಿಸ್ಮಸನ್ನು ಆಚರಿಸ್ತೇವೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ 1 ವಾರದಿಂದಲೇ ಅದರ ತಯಾರಿ ಸಿದ್ಧತೆ ಆರಂಭವಾಗ್ತದೆ. ಅದು ದೈಹಿಕವಾಗಿರಲಿ, ಮಾನಸಿಕವಾಗಿರಲಿ, ಭೌತಿಕವಾಗಿರಲಿ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರಲಿ, ನಮಗೆ ಸಂಬಂಧಪಟ್ಟಂಥ ಚರ್ಚ್ ಅಥವಾ ನಾವು ವಾಸ ಮಾಡುವಂಥ ವಾಳೆ ಇರಲಿ, ವಾರ್ಡ್ ಅಂತ ಹೇಳ್ತೇವೆ, ವಾಳೆಗಳು ಇರಲಿ, ಅದರಲ್ಲಿ ಒಂದು ವಿಶಿಷ್ಟ ರೀತಿಯ ಒಂದು ಸಂಭ್ರಮ ಆರಂಭ ಆಗತ್ತೆ. ಅದಕ್ಕೆ ಬೇಕಾದಂಥ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದಂಥ ಕೆಲವು ತಯಾರಿಗಳು, ಸಿದ್ಧತೆಗಳು ಪ್ರಾರಂಭವಾಗ್ತದೆ. ಯಾವ ಸಿದ್ಧತೆಗಳು ಅಂತ ಹೇಳಿದರೆ, ಮೊದಲು ವಾರದಿಂದ ಇತ್ತು, ಇವಾಗ ಈ ಕ್ಯಾರಲ್ಸ್, ಕ್ರಿಸ್ಮಸ್ ಹಾಡುಗಳು ಮನೆ ಮನೆಗೆ ಪ್ರಸಾರ ಮಾಡುವಂಥದ್ದು ತಿಂಗಳ ಮೊದಲೇ ಆರಂಭ ಮಾಡ್ತಾರೆ. ಯಾಕೆಂತ ಹೇಳಿದರೆ, ಇವಾಗ ಒಂದು ಚರ್ಚ್ ಮಟ್ಟದಲ್ಲಿ 600-700 ಮನೆಗಳಿರ್ತವೆ. ಅದನ್ನು 1 ವಾರದಲ್ಲಿ ವ್ಯಾಪ್ತಿಯನ್ನು ನಾವು ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಿಂಗಳ ಮೊದಲೇ ಆರಂಭ ಮಾಡ್ತಾರೆ. ಒಂದು ತಂಡವನ್ನು ರಚಿಸ್ತಾರೆ, ಇಗರ್ಜ್ಗಳಲ್ಲಿ ಒಂದು ತಂಡವನ್ನು ರಚಿಸ್ತಾರೆ. ಅದು ICYM, ಇಂಡಿಯನ್ ಕ್ಯಾಥಲಿಕ್ ಯೂತ್ ಮೂವ್ಮೆಂಟ್ ಇರ್ಬೋದು, ಅಥವಾ ಸಂಬಂಧಪಟ್ಟ ಯುವಕರೇ ಜಾಸ್ತಿ, ಯುವತಿಯರು, ಯುವಜನರು ಇರುವಂಥ ಒಂದು ತಂಡವನ್ನು ರಚಿಸಿ ನಮ್ಮ ಚರ್ಚಿನ ಫಾದರ್ ಆಶೀರ್ವದಿಸಿ ಅವರನ್ನು ಕಳಿಸ್ಕೊಡ್ತಾರೆ. ಅವರು ಸೂರ್ಯ ಮುಳುಗುವ ಹೊತ್ತು, ಅಂದರೆ ಸಂಜೆಯ ಹೊತ್ತು ಪ್ರಾರಂಭ ಮಾಡಿಕೊಂಡು ದಿನಕ್ಕೊಂದು 30-40 ಮನೆಗಳನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಮನೆಯ ಅಂಗಳದಲ್ಲಿ ಅಥವಾ ಕರೆದರೆ ಒಳಗೂ ಕೂಡ ಹೋಗ್ಬೋದು, ಅಲ್ಲಿ ಹೋಗಿ ಒಂದು ಕ್ರಿಸ್ಮಸ್ ಹಾಡನ್ನು ಹಾಡ್ತಾರೆ. ಅದು ಕ್ಯಾರಲ್ ಸಿಂಗಿಂಗ್ ನಡೀತದೆ. ಆಮೇಲೆ ಕ್ರಿಸ್ಮಸ್ನ ಒಂದು ಸಂದೇಶವನ್ನು 3-4 ವಾಕ್ಯದಲ್ಲಿ ಯಾರಾದರೂ ಒಬ್ಬ ಯುವಕನೋ ಯುವತಿಯೋ ಅಲ್ಲಿ ಸಂದೇಶವನ್ನು ಕೊಟ್ಟು ಬರುವಂಥ ಕ್ರಮ. ಹೀಗೆ 1 ತಿಂಗಳಾದ್ಯಂತ ಇಡೀ ಚರ್ಚಿನ ಸಂಬಂಧಪಟ್ಟ ಮನೆಗಳನ್ನು ಪೂರ್ಣಗೊಳಿಸಲಾಗುತ್ತೆ. ಇದು ಕ್ರಿಸ್ಮಸ್ನ ಆರಂಭ ಅಂತ ನಮ್ಮಲ್ಲಿ ಹೇಳ್ಬೋದು. ಅಂದರೆ ಸಂಭ್ರಮ ಆರಂಭದ ಹಂತ ಇದು. ಅಲ್ಲಿ ಕ್ರಿಸ್ಮಸ್ ಕ್ಯಾರಲ್ಸ್ಗಳು ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದ ಹಾಗೆ ಯೇಸು ಕ್ರಿಸ್ತನು ಸಾರಿದಂತಹ ಶಾಂತಿ ಮತ್ತು ಸಹೋದರತ್ವ, ಇದನ್ನೇ ಪ್ರತಿಬಿಂಬಿಸುವಂಥ ಅಥವಾ ಪ್ರಸಾರ ಮಾಡುವಂಥ ಅಥವಾ ಪ್ರಸ್ತುತಪಡಿಸುವಂಥ ಹಾಡುಗಳು ಈ ಕ್ಯಾರಲ್ ಅಥವಾ ಈ ಕ್ರಿಸ್ಮಸ್ ಹಾಡುಗಳು. ಹಾಡುಗಳಿಗೆ ಅದರದ್ದೇ ಆದಂಥ ಸ್ವರೂಪ ಮತ್ತು ಸ್ವರ ಇದೆ. ಅದು ಎಲ್ಲರಿಗೂ ಗೊತ್ತು. ಕ್ರಿಸ್ಮಸ್ ಹಾಡುಗಳು ಹೇಗೆ ಅದನ್ನು ನಾವು ಆನಂದಿಸ್ತೇವೆ ಅಥವಾ ಅದು ಹೇಗೆ ತಮ್ಮ ಒಂದು ಸಂಗೀತ ಲಯವನ್ನು ಹೊಂದಿದೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವೆಲ್ಲ ಅದನ್ನು ಆಸ್ವಾದಿಸ್ತೇವೆ, ಅನುಭವಿಸ್ತೇವೆ, ಎಲ್ಲರಿಗೂ ಗೊತ್ತು. ಈ ಕ್ಯಾರಲ್ಸ್ ನಾನು ಹೇಳಿದಾಗೆ ಸೈಂಟ್ ಫ್ರಾನ್ಸಿಸ್ ಎನ್ನುವಂಥ ಪಾದ್ರಿ ಆರಂಭ ಮಾಡಿ ಇವತ್ತಿನವರೆಗೂ ಈ ಕ್ರಿಸ್ಮಸ್ ಹಾಡುಗಳು ಪ್ರಸಾರ ಆಗ್ತಾ ಇವೆ. ಮಾಧ್ಯಮಗಳಲ್ಲೂ ಕ್ರಿಸ್ಮಸ್ ಪ್ರಸಾರಗಳು, ಪದಗಳು ಅಥವಾ ಹಾಡುಗಳು ಪ್ರಸಾರವಾಗ್ತಾ ಇರ್ತವೆ. ಮನೆ ಮನೆಗೂ ನಮ್ಮ ಸಂದೇಶ ಹೋಗ್ತದೆ. ಹೀಗೆ ಆನಂತರ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಕ್ರಿಸ್ಮಸ್ಸಿಗೆ ವಾರ ಇರಬೇಕಾದ್ರೆ ನಮ್ಮ ಮನೆಯನ್ನೆಲ್ಲ ಬೆಳಕಿನಿಂದ ಅಲಂಕರಿಸ್ತೇವೆ. ಅಂದರೆ ದೀಪಗಳಿಂದ, ವಿದ್ಯುತ್ ದೀಪಗಳಿಂದ, ಅಥವಾ ಈಗಿನ ಲೇಟೆಸ್ಟ್ ಅಥವಾ ಈಗಿನ ನವ ಶೈಲಿ ಏನಿದೆ ಡೆಕೋರೇಷನ್ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ನಾವು ಮನೆಯಲ್ಲಿ ಅಳವಡಿಸ್ತೇವೆ. ಮನೆಯನ್ನು ಬೆಳಕಿನ ಮನೆಯನ್ನಾಗಿ ಮಾಡ್ತೇವೆ. ಮತ್ತು ಮನೆಗೆ ಹೊಂದಿಕೊಂಡಂತೆ
ಅನುಕೂಲ ಅವರವರ ಒಂದು ಇಷ್ಟವೂ ಇದೆ. ಅನುಕೂಲ ಎನ್ನುವುದಕ್ಕಿಂತಲೂ ಅವರಿಗೆ ಇಷ್ಟ ಇದ್ದರೆ 1 ರಿಂದ 10, 50 ನಕ್ಷತ್ರಗಳನ್ನು ಕೂಡ ಅಲ್ಲಿ ಪೋಣಿಸಲಾಗತ್ತೆ ಅಥವಾ ಅಲ್ಲಿ ಪ್ರದರ್ಶಿಸಲಾಗತ್ತೆ. ಅದಕ್ಕೂ ನಾವು ದೀಪವನ್ನು ಜೋಡಿಸ್ತೇವೆ. ಹೀಗೆ ವಾರದಿಂದಲೇ ನಮ್ಮ ಕಥೋಲಿಕ್ ಧರ್ಮದವರ ಮನೆಗಳು ಬೆಳಕಿನಿಂದ ಕೂಡ್ತವೆ ಮತ್ತು ಬೆಳಕಲ್ಲಿ ಜಗಮಗಿಸ್ತವೆ. ಬರೀ ರೋಮನ್ ಕ್ಯಾಥಲಿಕ್ ಅಥವಾ ಕ್ರೈಸ್ತರ ಅಥವಾ ಕ್ರಿಶ್ಚಿಯನ್ರ ಮನೆಯಲ್ಲಿ ಮಾತ್ರ ಅಲ್ಲ, ಇವತ್ತು ನಾನು ಆವಾಗಲೇ ಹೇಳಿದಾಗ ಇಡೀ ಸಮಾಜ ಸಮುದಾಯ ಪ್ರತಿಯೊಂದು ಧರ್ಮದವರ ಹಬ್ಬದ ಆಚರಣೆಯಲ್ಲಿ ತೊಡಗಿವೆ. ಇವತ್ತು ನಾವು ಕ್ರಿಸ್ಮಸ್ ಆಚರಿಸ್ತೇವೆ, ನಮ್ಮೊಂದಿಗೆ ಇತರರು ಕೂಡ ಕೆಲವು ಪೇಟೆ ಕೆಲವು ಪ್ರದೇಶಗಳನ್ನು ನೀವು ಇವತ್ತು ನೋಡಿದರೂ ಕೂಡ ರಿಕ್ಷಾ ಮಾಲಕರು ಇರ್ಬೋದು, ಟೆಂಪೋ ಮಾಲಕರು ಇರ್ಬೋದು, ಒಂದು ಪೇಟೆಯಲ್ಲಿರುವ ಬೇರೆ ಬೇರೆ ಧರ್ಮಗಳ ಅಂಗಡಿ ಮಾಲೀಕರು ಇರ್ಬೋದು, ಅವರ ಅಂಗಡಿಗಳಲ್ಲಿ ನೋಡಿ ಇವತ್ತು ಬೆಳಕು ಕಾಣ್ತಾ ಇದೆ, ಇವತ್ತು ದೀಪಾಲಂಕಾರ ಕಾಣ್ತಾ ಇದೆ, ಇವತ್ತು ಅಲಂಕಾರ ಕಾಣ್ತಾ ಇದೆ. ಇಲ್ಲಿ ಯಾವ ಧರ್ಮ ಜಾತಿಗಳು ಬರುವುದಿಲ್ಲ, ಎಲ್ಲರೂ ಒಟ್ಟಾಗಿ ಇವತ್ತು ಒಂದು ಪರಿಸರವನ್ನು ಕ್ರಿಸ್ಮಸ್ಗಾಗಿ ಸಜ್ಜುಗೊಳಿಸ್ತಾರೆ. ಇದು ಇನ್ನೊಂದು ರೀತಿಯ ಸಿದ್ಧತೆ, ತಯಾರಿ. ಮೂರನೆಯದ್ದು, ಕ್ರಿಸ್ಮಸ್ ಹಬ್ಬಕ್ಕೆ ಸರಿಯಾಗಿ ಕೆಲವು ಉಲ್ಲೇಖಗಳನ್ನು ನಾನು ಓದಿದ ಹಾಗೆ ಕ್ರಿಸ್ಮಸ್ನ ಮೊದಲ ದಿನ, ಅಂದರೆ ಕ್ರಿಸ್ಮಸ್ನ ಮೊದಲ ದಿನ ಡಿಸೆಂಬರ್ 24 ಉಪವಾಸ ದಿನವನ್ನಾಗಿ ಆಚರಿಸ್ತಿದ್ರು ಹಿಂದಿನವರು ಅಂತ ಹೇಳ್ತಾರೆ. ಈಗ ಅದರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ಡಿಸೆಂಬರ್ 24 ನಮ್ಮಲ್ಲಿ ಕೊಂಕಣಿಯಲ್ಲಿ ಕುಸ್ವಾರ್ ಅಂತ ಹೇಳ್ತಾರೆ. ಕುಸ್ವಾರ್ ಅಂತ ಹೇಳಿದರೆ ಸಿಹಿ ತಿಂಡಿಗಳು, ಅಂದರೆ ವಿವಿಧ ರೀತಿಯ ಎಣ್ಣೆಯಲ್ಲೋ ರುಚಿಕಟ್ಟಾದಂಥ ಸಕ್ಕರೆಯಲ್ಲೋ ಬೆಲ್ಲದಲ್ಲೋ ತಯಾರಿಸಿದಂಥ ಲಡ್ಡು, ಉಂಡೆ, ಚಕ್ಕುಲಿ ಇತ್ಯಾದಿಗಳು ಸೇರುವಂಥ ಒಂದು ಭಕ್ಷ್ಯ, ಅದನ್ನು ನಾವು ಸಿಹಿ ತಿಂಡಿಗಳು ಕುಸ್ವಾರ್ ಅಂತ ಹೇಳ್ತೇವೆ. ಈ ಕುಸ್ವಾರನ್ನು ಒಂದು 10-20 ವರ್ಷಗಳ ಹಿಂದೆ ಮನೆಯವರೆಲ್ಲ ಸೇರಿ ಒಟ್ಟು ಸೇರಿ, ಮನೆಯವರು, ನೆರೆ ಮನೆಯವರು ಅಥವಾ ಕುಟುಂಬಸ್ಥರು ಒಟ್ಟು ಸೇರಿ ಸ್ವಂತ ಕೈಯಿಂದ ಸ್ವಂತ ಮನೆಯಲ್ಲಿರುವಂಥ ಉಪಕರಣಗಳನ್ನು, ಮನೆಯಲ್ಲಿರುವಂಥ ಅಡುಗೆ ಸಾಮಗ್ರಿಗಳನ್ನು ಉಪಯೋಗಿಸಿ ತಯಾರಿಸುವಂಥದ್ದಿತ್ತು. ಅದಕ್ಕೆ ಒಂದು ಹದ ಇತ್ತು, ಒಂದು ಮಿತಿ ಇತ್ತು. ಎಣ್ಣೆಯಲ್ಲಿರ್ಬೋದು, ಉಪ್ಪಿನಲ್ಲಿರ್ಬೋದು, ಸಕ್ಕರೆಯಲ್ಲಿರ್ಬೋದು, ಸಿಹಿಯಲ್ಲಿರ್ಬೋದು, ಬೆಲ್ಲದಲ್ಲಿ ಒಂದು ಹದ ಇತ್ತು. ಅದರ ರುಚಿಯೇ ಬೇರೆಯಾಗಿತ್ತು. ಆದರೆ ಈಗ ಒಂದು 10-20 ವರ್ಷದಿಂದ ಏನಾಗಿದೆ ಅಂತ ಹೇಳಿದರೆ, ಅದನ್ನು ಮನೆಯಲ್ಲಿ ತಯಾರಿಸುವ ಪದ್ಧತಿ ಕ್ರಮ ಕಡಿಮೆಯಾಗಿದೆ. ಈಗ ಹೊರಗಡೆ ಮಾರಾಟ ಮಳಿಗೆಗಳಿಂದ ಅದನ್ನು ಖರೀದಿಸಿ ತರುವಂಥ ಒಂದು ಪದ್ಧತಿ ಇದೆ. ಇರಲಿ ವೀಕ್ಷಕರೇ, ಇದರ ಬಗ್ಗೆ ಇನ್ನೂ ನಾವು ಮಾತಾಡೋಣ. ಈಗ ಮತ್ತೊಂದು ಕ್ರಿಸ್ಮಸ್ ಹಾಡನ್ನು ಕೇಳಿ ಬರೋಣ. Happy Christmas, Happy Christmas, Happy Christmas tumka. 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 Jisu bazal mala, vargo saudela, suryo muswadala, sunsar prakash fangla. Jisu bazal mala, vargo गर्दाना कौनेरी सुडवंदर जलमाला सर्गा संसारारी भूमि आकाशारी संतोष सुमाळाला मोरीच्या उस्क्यारी गर्दाना कौनेरी सुडवंदर जलमाला सर्गा संसारारी भूमि आकाशारी संतोष सुमाळाला. Happy Christmas, Happy Christmas, Happy Christmas tumka. Happy Christmas, Happy Christmas, Happy Christmas tumka. Jisu bazal mala, vargo saudela, suryo
उजवाड संसार असो तारक सर मनशाचो बरो गवळी आमचो इश्ट आमच्या मोगाचो दर्यो काकुतीचो आयला सोमी आमचो उजवाड संसार असो तारक सर मनशाचो बरो गवळी आमचो इश्ट आमच्या मोगाचो दर्यो काकुतीचो आयला सोमी आमचो हॅपी क्रिसमस हॅपी क्रिसमस हॅपी क्रिसमस तुमकां हॅपी क्रिसमस हॅपी क्रिसमस हॅपी क्रिसमस तुमकां चिसू बळसल माला बरवो समुदेला सूर्यो उजवाडाला संसार प्रकाश पावला चिसू बळसल माला बरवो समुदेला सूर्यो उजवाडाला संसार प्रकाश पावला हॅपी क्रिसमस हॅपी क्रिसमस हॅपी क्रिसमस तुमकां हॅपी क्रिसमस हॅपी क्रिसमस हॅपी क्रिसमस तुमकां हॅपी क्रिसमस तुमकां हॅपी क्रिसमस तुमकां ಅದೇ ವೀಕ್ಷಕರೇ, ನಾವು ಕುಸುವರ ಬಗ್ಗೆ ಮಾತಾಡ್ತಾ ಇದ್ದೆವು. ಮನೆಯಲ್ಲಿ ಬಗೆ ಬಗೆಯ ಕ್ರಿಸ್ಮಸ್ ತಯಾರಿ ಸಂಬಂಧಿ ಕುಸುವಾರನ್ನು ತಯಾರಿಸುವಂಥದ್ದು ಇರ್ಬೋದು, ಅಥವಾ ಹೊರಗಡೆಯಿಂದ ಮಾರಾಟ ಮಳಿಗೆಯಿಂದ ಖರೀದಿಸಿ ತಂದಂಥ ಕುಸುವಾರನ್ನು ನಾವು ಒಂದು ಪ್ಲೇಟ್ ಅಥವಾ ಬಟ್ಟಲಲ್ಲಿ ಅದನ್ನು ಜೋಡಿಸ್ತೇವೆ. ಈಗ ಬಾಕ್ಸ್ ಸಿಸ್ಟಮ್ಸ್ಗಳು ಬಂದಿವೆ. ಅದರಲ್ಲಿ ನಮ್ಮ ಪ್ರೀತಿಯ, ನಮ್ಮ ಮೆಚ್ಚಿನ ಅಥವಾ ನೆಚ್ಚಿನ, ನಮಗೆ ಇಷ್ಟವಾದಂತಹ ಎಲ್ಲ ಸಿಹಿ ತಿಂಡಿಗಳನ್ನು ಜೋಡಿಸಿ ನಾವು ನಮ್ಮ ನೆರೆಮನೆಯವರಿಗೆ, ನಮ್ಮ ನೆಂಟರಿಷ್ಟರಿಗೆ ನಾವು ಕೊಟ್ಟು ಪರಸ್ಪರ ಕ್ರಿಸ್ಮಸ್ ಬಗ್ಗೆ ಸೌಹಾರ್ದ ಭಾವನೆಗಳನ್ನು ಅದಲು ಬದಲು ಅಥವಾ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಮತ್ತು ಶಾಂತಿ. ಈ ಮೂಲಕ ನಾವೆಲ್ಲ ಒಂದೇ, ನಾವು ಶಾಂತಿ ಸೌಹಾರ್ದತೆಯಲ್ಲಿ ಬಾಳೋಣ, ಸಹೋದರತ್ವದಿಂದ ಬಾಳೋಣ. ಈ ರೀತಿಯ ಒಂದು ಸಂಬಂಧ ಮತ್ತು ಪ್ರೀತಿ ಸ್ನೇಹ ನಿರಂತರವಾಗಿ ಮುಂದುವರಿಯಲಿ ಎನ್ನುವಂಥ ಒಂದು ಹೊರಗಿನ ರೂಪವಾಗಿ ನಾವು ಕೊಡುವಂಥ ಈ ಕುಸುವಾರ್ ನಾವು ಪ್ರತಿ ಮನೆಗೆ, ನೆರೆ ಮನೆಗೆ ಅಥವಾ ನಮ್ಮ ನೆಂಟರಿಷ್ಟಿಗೆ, ಪರಿಚಯದವರಿಗೆ ನಾವು ಹಂಚುತ್ತೇವೆ. ಅವರು ನಮಗೆ ವಿನಿಮಯ ಮಾಡುವಂಥ ಪದ್ಧತಿ ಕೂಡ ಇದೆ. ಇದು ಕೊಟ್ಟು ಅಥವಾ ತಗೊಳ್ಳುವಂಥ ಒಂದು ವಿನಿಮಯ ಮಾಡುವಂಥ ಒಂದು ವ್ಯವಸ್ಥೆ. ಮತ್ತು ನಾವು ಅದನ್ನು ತಿಂದು ಸಂತೋಷ ಪಡ್ತೇವೆ. ಇದು ಕ್ರಿಸ್ಮಸ್ನ ಒಂದು ಸಂತೋಷ. ಹೀಗೆ ನಾವು ಮನೆಯವರೆಲ್ಲ ಸೇರುವಂಥದ್ದು ಕುಸುವಾರ ತಯಾರಿಸಲಿಕ್ಕೆ ಒಂದು, ಮನೆಯಲ್ಲಿ ತಯಾರಿಸಿದಂಥ ಕುಸುವಾರನ್ನು, ಸಿಹಿ ತಿಂಡಿ ಭಕ್ಷ್ಯಗಳನ್ನು ನೆರೆಮನೆ ಮತ್ತು ನೆಂಟರಿಷ್ಟರಿಗೆ ಹಂಚುವುದು ಎರಡು, ಮತ್ತು ನಮ್ಮ ಕ್ರಿಸ್ಮಸ್ ಸಂದೇಶವನ್ನು, ಶಾಂತಿಯ ಸೌಹಾರ್ದತೆಯ ಬಾಳ್ವೆಯನ್ನು ಪರಸ್ಪರ ನಾವು ವಿಶ್ ಮಾಡುವಂಥದ್ದು ಅಥವಾ ಶುಭಾಶಯಗಳನ್ನು ಸಲ್ಲಿಸುವಂಥದ್ದು ಮೂರು. ಇದು ಕ್ರಿಸ್ಮಸ್ನ ಪೂರ್ವಭಾವವಾಗಿ ನಡೆಯುವಂಥ ವಿಚಾರ. ವೀಕ್ಷಕರೇ, ಮತ್ತೊಂದು ಕ್ರಿಸ್ಮಸ್ ಹಾಡಿದೆ, ದಯವಿಟ್ಟು ಕೇಳಿ ಬರೋಣ. Silent night, holy night, all is calm, all is bright, round your virgin mother and child. Holy infant, so tender and mild, sleep in heavenly peace, sleep in heavenly peace. Silent night,
Shepherds quake at the sight. Glories stream from heaven afar. Heavenly hosts sing Alleluia. Christ the Savior is born. Oh, Christ the Savior is born. Silent night, holy night, Son of God, love's pure light, radiant beams from thy holy face. With the dawn of beaming grace, Jesus, Lord, at thy birth. Oh, Jesus, Lord, at thy birth. Oh, come, holy, faithful, joyful and triumphant. Oh, come ye to Bethlehem. Come and behold him, born the King of angels. Oh, come, let us adore him. Oh, come, let us adore him. Oh, come, let us adore him. Christ the Lord. Oh, sing, 'cause angels sing in exaltation. Sing, all ye citizens of heaven above. Glory to God, glory in the highest. Oh, come, let us adore him. Oh, come, let us adore him. Oh, come, let us adore him. Christ the Lord.
ಈಗ ನಾವು ಕ್ರಿಸ್ಮಸನ್ನು, ಯೇಸು ಕ್ರಿಸ್ತರ ಜನನವನ್ನು ಡಿಸೆಂಬರ್ 25ರಂದು ಆಚರಿಸ್ತೇವೆ. ಆದರೆ ನಿಜವಾದ ಸಂಭ್ರಮ ಇರುವುದು ಯಾಕೆಂತ ಹೇಳಿದರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಹುಟ್ಟಿದ್ದು ಮಧ್ಯರಾತ್ರಿ. ಅಂದರೆ ನಾವು ಡಿಸೆಂಬರ್ 24 ನಾವು ಅದಕ್ಕೆ ಕ್ರಿಸ್ಮಸ್ ಈವ್ ಅಥವಾ ಕ್ರಿಸ್ಮಸ್ ಹಿಂದಿನ ದಿನ ಅಂತ ಹೇಳ್ತೇವೆ. ಅದು ಡಿಸೆಂಬರ್ 24ರಂದು ಮಧ್ಯರಾತ್ರಿ ಅಥವಾ ರಾತ್ರಿ ನಾವು ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನು ನಮ್ಮ ಇಗಾರ್ಜಿಗಳಲ್ಲಿ, ನಮ್ಮ ಚರ್ಚ್ಗಳಲ್ಲಿ ನಾವು ಆಚರಿಸ್ತೇವೆ. ಆ ದಿವಸ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಇದ್ದಂತಹ ಬಟ್ಟೆಗಳಲ್ಲಿ ಶ್ರೇಷ್ಠವಾದಂಥ ಬಟ್ಟೆ ಅಥವಾ ಹೊಸ ಬಟ್ಟೆಯನ್ನು ಖರೀದಿಸಿ ನಾವು ಅದನ್ನು ಧರಿಸಿ ಸಂತಸದಿಂದ ಮತ್ತು ಸಂಭ್ರಮದಿಂದ ಚರ್ಚ್ ಕಡೆಗೆ ಹೋಗ್ತೇವೆ. ಚರ್ಚ್ಗಳಲ್ಲಿ ಗಂಟೆಯ ನಾದ ಮೊಳಗುತ್ತದೆ. ಚರ್ಚ್ಗಳನ್ನು ಕೂಡ ವಿವಿಧ ಶೈಲಿಯಲ್ಲಿ ಅಲಂಕರಿಸಲಾಗುತ್ತೆ. ಚರ್ಚ್ಗಳನ್ನು ಒಳ್ಳೊಳ್ಳೆಯ ದೀಪಗಳಿಂದ, ಒಳ್ಳೊಳ್ಳೆಯ ಲೈಟ್ಸ್ಗಳಿಂದ ಅಲಂಕರಿಸಲಾಗುತ್ತೆ, ಶೃಂಗರಿಸಲಾಗಿರುತ್ತೆ. ವಿವಿಧ ಬಣ್ಣಗಳಿಂದ ನಮ್ಮ ಚರ್ಚ್ಗಳು ಕಂಗೊಳಿಸ್ತವೆ. ಈ ಕ್ರಿಸ್ಮಸ್ ಸಂಭ್ರಮದ ಹೊತ್ತಲ್ಲಿ ನಾವು ಅಂತಹ ಒಂದು ಸ್ಥಳಕ್ಕೆ, ಚರ್ಚಿಗೆ ನಾವು ನಂಬಿದಂಥ ವಿಶ್ವಾಸ ನಿಷ್ಠೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಚರ್ಚ್ ಇಗಾರ್ಜಿಗೆ ನಾವು ತೆರಳುತ್ತೇವೆ ಸಂಭ್ರಮದಿಂದ ಹೊಸ ಬಟ್ಟೆಯನ್ನು ಧರಿಸಿಕೊಂಡು. ಅಲ್ಲಿ ಮೊದಲು ಒಂದು ಸ್ವಲ್ಪ ಹೊತ್ತು ಇದೇ ಕ್ರಿಸ್ಮಸ್ ಹಾಡುಗಳ ಮೂಲಕ ಸಂದೇಶವನ್ನು ಸಾರಲಾಗುತ್ತೆ. ಅಲ್ಲಿ ಹೇಗೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ, ಚರ್ಚ್ಗಳಲ್ಲಿ ಹಲವು ಸಂಘ ಸಂಸ್ಥೆಗಳು ಇರ್ತವೆ. ಚರ್ಚ್ಗಳಲ್ಲಿ ಯುವಜನ ಸಂಘ ಇರ್ತದೆ, ಯುವಜನರು ಇರುವಂಥ ಸಂಘಗಳು ಇರ್ತವೆ, ಮತ್ತು ಸ್ವಲ್ಪ ಮಧ್ಯವಯಸ್ಸಿನವರು ಇರುವಂಥ ಕೆಲವು ಸೇವಾ ಸಂಸ್ಥೆಗಳು ಇರ್ತವೆ. ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಒಂದೊಂದು ಹಾಡನ್ನು ಈ ಸಂಘ, ಈ ಸಂಸ್ಥೆಯವರು ಹಾಡಬೇಕು ಅಂತ. ಹಾಗೆ ಚರ್ಚ್ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳು ಸೇರಿ 3 ರಿಂದ 4 ನಿಮಿಷ, 5 ನಿಮಿಷ ಹೀಗೆ ಒಂದೊಂದು ಕ್ರಿಸ್ಮಸ್ ಹಾಡುಗಳನ್ನು ಹಾಡಿ ಮೊದಲ ಒಂದು ಅರ್ಧ ಗಂಟೆ ಹೊತ್ತು ಕ್ರಿಸ್ಮಸ್ ಸಂದೇಶವನ್ನು ಅಲ್ಲಿ ಸಾರಲಾಗ್ತದೆ. ಹೀಗೆ ಆಮೇಲೆ ನಮ್ಮ ಪ್ರಧಾನ ಯಾಜಕರು ಮತ್ತು ಸಂಭ್ರಮದ ಬಲಿಪೂಜೆಯ ಯಾಜಕರು ಮತ್ತು ಇತರ ಯಾಜಕರು, ನಮ್ಮ ಚರ್ಚಿನ ಯಾಜಕರು ಮತ್ತು ನೆಂಟ ಯಾಜಕರು ಅಥವಾ ಅತಿಥಿ ಯಾಜಕರು, ಪರದೇಶ ಅಥವಾ ಹೊರದೇಶದಲ್ಲಿರ್ತಕ್ಕಂಥ ಯಾಜಕರು ಯಾರಾದರೂ ರಜೆಯಲ್ಲಿ ಬಂದಿದ್ದರೆ, ಹೀಗೆ ಯಾಜಕರೆಲ್ಲ ಸೇರಿಕೊಂಡು ಬಲಿಪೂಜೆಯನ್ನು ಪ್ರಾರಂಭಿಸುವಂಥ ಹೊತ್ತು ಬರುತ್ತೆ. ಆವಾಗ ನಾವು ಬಲಿಪೂಜೆಯಲ್ಲಿ ಬಹಳ ಧಾರ್ಮಿಕ ಭಾವನೆ ಮತ್ತು ಬಹಳ ಭಯ ಭಕ್ತಿಯಿಂದ ಭಾಗವಹಿಸ್ತೇವೆ. ಸುಮಾರು 1-1.5 ಗಂಟೆಗಳ ಕಾಲ. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಹಬ್ಬದ ಸಂಭ್ರಮದ ಬಲಿಪೂಜೆಗಳು ಸ್ವಲ್ಪ ಹೊತ್ತು ಜಾಸ್ತಿ ತಗೊಳ್ತವೆ. ಯಾಕೆಂತ ಹೇಳಿದರೆ ಗಾಯನದ ಮೂಲಕ ಮತ್ತು ನಾವು ನೀಡುವಂಥ ಸಂದೇಶಗಳು ಜಾಸ್ತಿ ಇರುವುದರಿಂದ ನಮ್ಮ ಹೊತ್ತು ಸ್ವಲ್ಪ 1 ಗಂಟೆ ಅಂತ ಹೇಳುವಂಥದ್ದು ಇದು 1 ಗಂಟೆ 20, 1 ಗಂಟೆ ಅಥವಾ 30 ನಿಮಿಷ, 1.5 ಗಂಟೆ ಹೀಗೆ ಹೋಗುತ್ತೆ. ಆ ದಿನ ನಮ್ಮ ಯಾಜಕರೆಲ್ಲ ಸೇರಿ ಸಂಭ್ರಮದಿಂದ ನಾವೆಲ್ಲ ಸೇರಿ ಬಲಿಪೂಜೆಯನ್ನು ಅರ್ಪಿಸಿ ಕೊನೆಗೆ ನಮ್ಮ ಪ್ರಧಾನ ಧರ್ಮಗುರುಗಳು ಕ್ರಿಸ್ಮಸ್ ಸಂದೇಶವನ್ನು ಕೊಡ್ತಾರೆ. ಮತ್ತು ಆ ದಿನ ಕ್ರಿಸ್ಮಸ್ ಕೇಕನ್ನು ಕೂಡ ಕತ್ತರಿಸಲಾಗುತ್ತೆ. ಕ್ರಿಸ್ಮಸ್ ಕೇಕ್ ಬಗ್ಗೆ 1-2 ವಾಕ್ಯ ಇದೆ ಹೇಳಲಿಕ್ಕೆ, ಮತ್ತೆ ಹೇಳೋಣ. ಅದರ ಮೊದಲು ಒಂದು ಕ್ರಿಸ್ಮಸ್ ಹಾಡನ್ನು ಮತ್ತೊಮ್ಮೆ ಕೇಳಿ ಬರೋಣ. Silver bells, silver bells, it's Christmas time in the city. Ring-a-ling, hear them ring. Soon it will be Christmas Day. City sidewalks, busy sidewalks, rest and holiday style. In the end there's a feeling of Christmas. Children laughing, people passing, meeting smile after smile. Every street corner you hear silver bells, silver bells. It's Christmas time in the city. Ring-a-ling, hear them ring. Soon it will be Christmas Day. Strings of street lights, every stoplights slink a bright red and green, and the shoppers rush for their passes. Beat a snow crunch,
see the kids rush. This is Santa's big day, and above all the whistle you'll hear the silver bells, silver bells. It's Christmas time in the city. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरीत गितां गावया, गवळ्या संगी मोगा भरीत काणी हाडया. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरी गितां गावया, गवळ्या संगी मोगा भरीत काणी हाडया. देव देवासो देवला संसारार, राय रायासो न्हिदला त्या तणार. कोर आजासो गायता अंतराळार, फांकोन प्रकाश सगळ्या भुंयतळार. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरी गितां गावया, गवळ्या संगी मोगा भरीत काणी हाडया. रात उजवाडल्या क्रिस्ता जननान, वाट दाखयल्या विचित्र नेकेत्रान. स्वर्ग संतोषला दैवीक आनंदान, संवसारान बऱ्याक शांती समाधान. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरीत गितां गावया, गवळ्या संगी मोगा भरीत काणी हाडया. मोग हांव तुजो करता देव बाळका, जा तूं म्हजो स्वादीक येसळका. जय गायता हांव उल्हासून तुका, नमन नमन मोगाळ तारका. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरीत गितां गावया, गवळ्या संगी मोगा भरीत काणी हाडया. जेजू बाळूक जल्माला संतोष पावया, गोरवांक कावणेर न्हिदला पळेवन रावया. बोडव्या संगी संतोष बरीत गितां गावया, गवळ्या संगी मोगा भरीत काणी हाडया.
देंतीचे आमी संपून गोड्या रस्त्यांनी वाट धरता बेतलेमाची भेट करूंक रायांची तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या मोलादीक भांगार ताणीक जावन रायाक म्हज्या दुर्बळ कायता सोद शृंगार करला मोगान आमच्या तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या फाटला वेतून परमळी सडवंडात तो निजांचो कोण सांगीत हो पार्श्वादीक म्हणून देव देवाचो तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या तारांबो असर्यांच्या पोटसोबायेन परजच्या वार्तकय वन आमकां पाय बायकासचींच्या सर्गीच्या
भागे हे निदान राते बळका कर्या नमा दनी पडो आयका बुडव्यांची गाया आयचे राती बळका कर्या नमा हे भागे हे निदान राते बळका कर्या नमा ಕ್ರಿಸ್ಮಸ್ ಕೇಕ್ ಬಗ್ಗೆ 2 ವಾಕ್ಯ ಅಂತ ಹೇಳಿದೆ. ಕ್ರಿಸ್ಮಸ್ ಕೇಕ್ ಕೂಡ ಅದೊಂದು ಸಿಹಿ ಪದಾರ್ಥ ಕೂಡ. ಕ್ರಿಸ್ಮಸ್ ತಯಾರಿಯಲ್ಲೇ ಕೆಲವು ವೈಶಿಷ್ಟ್ಯಗಳಿವೆ. ಬಹಳಷ್ಟು ಮುಂಚಿತವಾಗಿ ಕ್ರಿಸ್ಮಸ್ಗೆ ಬೇಕಾದಂಥ ಕೇಕಿಗೆ ಬೇಕಾದಂಥ ಕ್ರಿಸ್ಮಸ್ ಕೇಕಿಗೆ ಬೇಕಾದಂಥ ಸಾಮಗ್ರಿಗಳನ್ನು, ಆಹಾರ ಪದಾರ್ಥಗಳನ್ನು ಜೋಡಿಸಿಟ್ಟು ಅದಕ್ಕೆ ಏನೆಲ್ಲ ಮಿಶ್ರಣ ಮಾಡಬೇಕು ಅದನ್ನೆಲ್ಲ ಮಿಶ್ರ ಮಾಡಿ ಕೇಕ್ ಮಿಕ್ಸಿಂಗ್ ಸೆರೆಮನಿ ಅಂತೇಳಿ ಮಾಡ್ತವೆ ಇವತ್ತು ಮಾರಾಟ ಮಳಿಗೆಗಳು ಅಥವಾ ಬೇಕರಿಗಳು ಅಥವಾ ಸಿಹಿ ತಿಂಡಿ ತಯಾರಿಸುವಂಥ ಉತ್ಪನ್ನ ಕಂಪನಿಗಳು. ಇವತ್ತು ಕೇಕ್ ಮಿಕ್ಸಿಂಗ್ ಡೇ ಅಂಥೇಳಿ ಮಾಡ್ತೇವೆ. ಆ ದಿವಸ ಕೇಕಿಗೆ ಸಂಬಂಧಪಟ್ಟ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಹದ ಮಾಡಿ ಅದಕ್ಕೆ ಏನೆಲ್ಲ ಬೆರೆಸಲಿಕ್ಕೆ ಉಂಟು ಅದೆಲ್ಲ ಬೆರೆಸಿ ಸರಿಯಾಗಿ ಜೋಡಿಸಿ ಅದು ಹದ ಆದಮೇಲೆ ಕೇಕ್ ತಯಾರಿಸುವಂಥದ್ದು ಇದು ಕ್ರಿಸ್ಮಸ್ ಕೇಕ್ನ ವೈಶಿಷ್ಟ್ಯ. ಅದು ನಾವು ಕ್ರಿಸ್ಮಸ್ ಕೇಕನ್ನು ಕೂಡ ಕುಸುವಾರನೊಟ್ಟಿಗೆ ಅಥವಾ ಕ್ರಿಸ್ಮಸ್ ದಿನ ಕೊಡುವಂಥ ಪದ್ಧತಿ ಇದೆ. ಆತ್ಮೀಯರೇ, ಇವತ್ತು ಇಷ್ಟೆಲ್ಲ ನೀವು ಕ್ರಿಸ್ಮಸ್ ಹಾಡುಗಳನ್ನು ಕೇಳಿದಿರಿ. ಇನ್ನೂ ಕ್ರಿಸ್ಮಸ್ ಕೆಲವು ಹಾಡುಗಳು ಬಾಕಿ ಇವೆ, ನೀವು ಕೇಳುವವರಿದ್ದೀರಿ. ಈ ಹೊತ್ತಿಗೆ ಕ್ರಿಸ್ಮಸ್ ಏನು ಸಂದೇಶ ಕೊಡ್ತದೆ ನಾವು ಹೇಳಿದ್ದೇವೆ. ಕ್ರಿಸ್ಮಸ್ನ ಹಬ್ಬ ಡಿಸೆಂಬರ್ 25 ಒಂದೇ ದಿನ ಆದರೂ ಕೂಡ ನಾವು ಅದನ್ನು ಸಾಂಕೇತಿಕವಾಗಿ ಸಂಪ್ರದಾಯಬದ್ಧವಾಗಿ ನಾವು ಪದ್ಧತಿಯಂತೆ ಆಚರಿಸುವಂಥದ್ದಾದರೂ ಕೂಡ ಕ್ರಿಸ್ಮಸ್ ಹಬ್ಬ ನೀಡುವಂಥ ಸಂದೇಶವನ್ನು ನಾವು ವರ್ಷ ಇಡೀ ಸಂಭಾಳಿಸಬೇಕಾಗತ್ತೆ, ಕಾಪಾಡಿಕೊಂಡಿರಬೇಕಾಗತ್ತೆ. ಏನಂತ ಹೇಳಿದರೆ ಏನಿಲ್ಲ, ಬರೀ 3 ಸರಳ ಸೂತ್ರಗಳು ಅಷ್ಟೇ. ಒಂದು, ಶಾಂತಿಯಿಂದ ಇರೋಣ. 2ನೇದ್ದು, ಸಹೋದರತ್ವವನ್ನು ಬೆಳೆಸೋಣ. 3ನೇದ್ದು, ನಾವೆಲ್ಲರೂ ಒಂದೇ ಮಾನವರು, ನಾವು ಪರಸ್ಪರ ಪ್ರೀತಿಸುವವರು ಎನ್ನುವಂಥ 3 ಸರಳ ಸೂತ್ರಗಳನ್ನು ಕ್ರಿಸ್ಮಸ್ ಸಂದೇಶ ಅಂತ ನಾವು ತಗೊಂಡು ವರ್ಷ ಇಡೀ ನಾವು ಇದನ್ನು ಹರಡಿಕೊಂಡು ನಾವು ಪಾಲಿಸಿಕೊಂಡು ಇನ್ನೊಬ್ಬರಿಗೆ ನಾವು ಪ್ರಸರಿಸಿ ಇನ್ನೊಬ್ಬರಿಗೆ ನಾವು ಅದನ್ನು ಕೊಟ್ಟರೆ, ಇನ್ನೊಬ್ಬರಿಗೆ ನಾವು ಹೇಳ್ತಾ ಬಂದರೆ, ನಾವು ಅದನ್ನು ಪಾಲಿಸ್ತಾ ಬಂದರೆ ಕ್ರಿಸ್ಮಸ್ ಹಬ್ಬ ವರ್ಷಕ್ಕೊಂದು ಸಲ ಬಂದರೂ ಕೂಡ ವರ್ಷ ಇಡೀ ಇರುವಂಥ ಒಂದು ಹಬ್ಬ ಆಗಿ ಆಚರಣೆಯಲ್ಲಿ ಇಲ್ಲದಿದ್ದರೂ ಕೂಡ ವರ್ಷ ಇಡೀ ನಾವು ಅದನ್ನು ಮನಸ್ಸಲ್ಲಿ ನಾವು ಆಸ್ವಾದಿಸುವಂಥ ಕ್ರಮ ಆಗಬೇಕು ಎನ್ನುವಂಥದ್ದೇ ಕ್ರಿಸ್ಮಸ್ ಸಂದೇಶ. ಇವತ್ತಿನ ಈ ಕ್ರಿಸ್ಮಸ್ ಹಾಡುಗಳನ್ನೆಲ್ಲ ಇಲ್ಲಿ ನಿಮಗೆ ಪ್ರಸ್ತುತಪಡಿಸಿದವರು ಶಂಕರಪುರ ಮೆಲೋಡಿ ಮ್ಯೂಸಿಕ್ ಶಾಲೆಯವರು ಮತ್ತು ಸೈಂಟ್ ಜಾನ್ಸ್ ಚರ್ಚ್ ಪಾಂಗಳ ಇದರ ಸದಸ್ಯರು ಸೇರಿ ಈ ಸೊಗಸಾದಂಥ ಕ್ರಿಸ್ಮಸ್ ಸಂದೇಶದ ಹಾಡುಗಳನ್ನು, ಕ್ರಿಸ್ಮಸ್ ಸಿಂಗಿಂಗ್, ಕ್ರಿಸ್ಮಸ್ ಕ್ಯಾರಲ್ಸನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಅವರಿಗೆ ಧನ್ಯವಾದಗಳನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಹಾಗಾದರೆ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಯುವ ಹೊತ್ತು ಬಂದಿದೆ. ಈ ಹೊತ್ತಿಗೆ ನಾವೆಲ್ಲ ಬಹಳ ಒಂದು ದೃಢ ನಿರ್ಧಾರವನ್ನು ಮಾಡೋಣ. ನಾವೆಲ್ಲ ಈ ಸಮಾಜದಲ್ಲಿ ಶಾಂತಿ ಹರಡುವವರು, ಶಾಂತಿ ಕದಡುವವರಲ್ಲ, ಶಾಂತಿಗಾಗಿ ಬಾಳುವವರು, ಶಾಂತಿಗಾಗಿ ಇರುವವರು. ಶಾಂತಿಯೇ ನಮಗೆ ಮೂಲ ಉಸಿರಾಗಲಿ ಎನ್ನುವಂಥ ಸದ್ಭಾವನೆಯಿಂದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ.